ಮುಂದಿನ ಬೆಲ್ಜಿಯಂ ರಾಣಿ ಹಾಲಿ ಯುವರಾಣಿ ಎಲಿಜಬೆತ್ ರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ವರ್ಷದ ಮಾಸ್ಟರ್ಸ್ ಪದವಿ ಮುಗಿಸಿದ್ದು ಈಗ ಟ್ರಂಪಾಘಾತಕ್ಕೆ ಸಿಕ್ಕಿದ್ದಾರೆ. ಬೆಲ್ಜಿಯಂನ ದೊರೆ ಫಿಲಿಪ್ ಮತ್ತು ರಾಣಿ ಮಥಿಲ್ಡಾರ 4 ಮಕ್ಕಳಲ್ಲಿ ಮೊದಲ ಮಗಳು ಎಲಿಜಬೆತ್ ಬೆಲ್ಜಿಯಂನ ಮುಂದಿನ ರಾಣಿ. 23ರ ಪ್ರಾಯದ ಅವರು ಮತ್ತು ಹಲವು ವಿದೇಶಿ ವಿದ್ಯಾರ್ಥಿಗಳು ಈಗ ಸಾಧ್ಯವಾದರೆ ಕಲಿಕಾಲಯ ಬದಲಿಸಬೇಕು, ಇಲ್ಲವೇ ದೇಶ ಬಿಡಬೇಕು. ಹೊಸ ಅಧ್ಯಕ್ಷರ ಹೊಸ ನಿಯಮದಂತೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯ ಎಲ್ಲ ವಿದ್ಯಾರ್ಥಿ ವೀಸಾ ರದ್ದಾಗುತ್ತದೆ. ನಾವು ಪರಿಸ್ಥಿತಿಯನ್ನ ಅಧ್ಯಯನ ಮಾಡುತ್ತಿದ್ದೇವೆ ಎಂದು ಬೆಲ್ಜಿಯಂ ಅರಮನೆಯ ವಕ್ತಾರ ಲೋರ್ ವಾಂಡರ್ನೋ ಹೇಳಿದ್ದಾರೆ. ಇನ್ನು ಸಾಕಷ್ಟು ವಿದ್ಯಮಾನಗಳು ಅಲ್ಲಿ ನಡೆಯಲಿಕ್ಕಿದೆ ಎಂದು ಅರಮನೆಯ ಸಂವಹನ ನಿರ್ದೇಶಕ ಸ್ಕೇವಿಯರ್ ಬೇಟ್ ಹೇಳಿದ್ದಾರೆ. ಟ್ರಂಪ್ ಸರ್ಕಾರದ ನಿರ್ಧಾರವು ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಮಾರಕವಾಗಿದೆ. ನಾವು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಾಗಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಯು ಹೇಳಿದೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.